ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. ಗೋಪಿನಾಥ ದೇವರ ಕ್ಷೇತ್ರ ಸುಮಾರು 1300 ವರ್ಷದ ಇತಿಹಾಸ ಇರುವಂತಹ ಕ್ಷೇತ್ರ. ಶಂಕರಾಚಾರ್ಯರ ಶಿಷ್ಯ ಹಸ್ತಮಾಲೀಕರು ಅವರಿಂದ ಪ್ರತಿಷ್ಠಾಪನೆಗೊಂಡಂತಹ ಮೂರ್ತಿ. ಅದೇ ರೀತಿ ಮುಂದಕ್ಕೆ 300 ವರ್ಷ ಕೃಷ್ಣ ಮಠದಲ್ಲಿ ಈ ದೇವರನ್ನು ಅಲ್ಲಿ ತಗೊಂಡೋಗಿಟ್ಟಿದ್ರು. ಯಾಕಂದ್ರೆ ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಮಂದಿರಗಳಿಗೆಲ್ಲ ತೊಂದರೆ ಬರುವ ಸಂದರ್ಭದಿಂದ ಬಂದಾಗ ಈ ಮೂರ್ತಿಯನ್ನು ಕೃಷ್ಣ ಮಠದಲ್ಲಿ ಆ ಒಂದು ಜಾಗದಲ್ಲಿ ಗರ್ಭಗುಡಿಯೊಳಗೆ. ಅದೇ ರೀತಿ 300 ವರ್ಷದ ನಂತರ ಇದೇ ಜಾಗಕ್ಕೆ ಪುನಃ ಬಂದು ದೇವರ ಗುಡಿ ಪುನರ್ ನಿರ್ಮಾಣ ಸುಮಾರು 12 ವರ್ಷ ಆಗಿತ್ತು. ಅಂತ ಒಂದು ಸಮಯದಲ್ಲಿ ತೋಲೆ ಶ್ರೀಗಳ ಪರ್ಯಾಯದಲ್ಲಿ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ಅದನ್ನು ಕೃಷ್ಣ ಮಠದ ಒಳಗಿಂದ ಈ ಪ್ರತಿಷ್ಠೆಗೊಳ್ಳಿಕ್ಕೆ ಅದನ್ನು ಭಾರದ್ವಾಜ ಗೋತ್ರದ ಬಂಧುಗಳಿಗೆ ಕೊಟ್ಟಿದ್ದಾರೆ. ಭಾರದ್ವಾಜ ಗೋತ್ರದ ವಿಶೇಷವಾಗಿ ಕುಲದೇವರು. ಅದೇ ರೀತಿ ಧನಂಜಯ ಗೋವಿಂದಾಚಾರ್ಯರ ಕುತೂಹಲದಿಂದ ಈ ಕ್ಷೇತ್ರ ತುಂಬಾ ಅಭಿವೃದ್ಧಿ ಆಗ್ತಾ ಬಂತು. ಅದೇ ರೀತಿ ಕೃಷ್ಣ ಮಠದಲ್ಲಿ ಯಾವ ರೀತಿಯ ಸೇವೆಗಳು ನಡೀತಾ ಉಂಟಾ ಅಂತಹ ಒಂದು ಸೇವೆಗಳು ಇಲ್ಲಿ ನಿರಂತರ ಬೆಳಿಗ್ಗೆಯಿಂದ ಪ್ರಾತಃ ಕಾಲದಿಂದ ಸಂಧ್ಯಾ ಕಾಲ ತನಕ ಎಲ್ಲ ಸೇವೆಗಳು ನಡೀತದೆ. ದೇವರಿಗೆ ನೈವೇದ್ಯ ಹಾಕಿ ನಡೀತದೆ. ಇನ್ನು ರಾಮ ಮತ್ತೆ ಕೃಷ್ಣ ಇಬ್ಬರ ಸಂಗಮ ಕ್ಷೇತ್ರ ಇಬ್ಬರು ಇದ್ದಾರೆ. ರಾಮ ಮತ್ತೆ ಕೃಷ್ಣ ಆಗಿರುವಾಗ ಇಬ್ಬರು ಸೇರಿಕೊಂಡು ಇರುವಂತಹ ಒಂದು ಕ್ಷೇತ್ರ, ಪುರಾತನ ಕಾಲದ ಕ್ಷೇತ್ರ, ಸಾನ್ನಿಧ್ಯ ಅಭಿವೃದ್ಧಿ ಕುರಿತಾ ಉಂಟು. ಅದೇ ರೀತಿ ಈ ದೇವಸ್ಥಾನ ಹಿಂದುಗಡೆ ಸರೋವರ, ನಾಗಮನ ಎಲ್ಲ ಈ ಜಾಗದಲ್ಲಿ ಉಂಟು. ನಾವು ಬಂಧುಗಳಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವುದು, ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಭಗವಂತನ ವಿಶೇಷ ಸಾನ್ನಿಧ್ಯ ತುಂಬಾ ಜನರಿಗೆ ತುಂಬಾ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡಂತಹ ಕ್ಷೇತ್ರ. ಇತ್ತೀಚೆಗಂತೂ ಎಲ್ಲರೂ ಮದುವೆಯವರಿಗೆ ಸಂತಾನದ ಬಗ್ಗೆ ಚಿಂತನೆ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಇದ್ದಾಗ ಆ ದೇವರು ಭಗವಂತ ಇನ್ನೊಂದು ಸರ್ತಿ ಬರುವಾಗ ನನ್ನ ಕೆಲಸ ಆಯ್ತು, ನಮ್ಗೆ ಒಳ್ಳೆದಾಯ್ತು ಅಂತ ಹೇಳಿ ಮಾಡಿದ್ದಾರೆ. ಈ ಕ್ಷೇತ್ರ ಅಭಿವೃದ್ಧಿಗೊಂಡು ಇನ್ನು ಎಲ್ಲ ಇಡೀ ಉಡುಪಿ ಆದಿ ಉಡುಪಿ ಅಂತ ಆದಿ ಉಡುಪಿಯಲ್ಲಿರುವ ಕೃಷ್ಣ ವೇಣುಗೋಪಾಲ ಗೋಪಿನಾಥ ಸಂವಿಧಾನ ನಾವೆಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಒಮ್ಮೆ ದಿವ್ಯ ದರ್ಶನವನ್ನು ನೋಡಿಕೊಂಡು ಹೋಗಿದ್ದಾರೆ.
ಶಾಂತಿರಸ್ತು ಶುಭಂಚಾಸ್ತು ನಪಕುರ್ವಂತು ಮಂಗಲಂ ಆಚಾರ್ಯಂ ಪ್ರಾರ್ಥಯಿಷ್ಯಾಮಿ. ದೇವರ ಸನ್ನಿಧಾನದಲ್ಲಿ ಕರ್ನಾಟಕ ಬದಲಾಯಿಸಿ ಅನುಗ್ರಹ ಪ್ರಾಪ್ತಿಯಾಗಿ ಮನೋಪುಷ್ಟಿಯಾಗಿ ದುಷ್ಟಾರಿ ದೋಷಗಳೆಲ್ಲ ಪರಿಹಾರ ಎಲ್ಲಿಯೂ ಕಂಠ ಮಾಡಿ ಶುಭಂ ಶಾಸ್ತು ನಮ್ಮ ಪುತ್ತೂರು ಬ್ರಾಹ್ಮಣ ಸಭೆಗೆ ದೇವರ ಸನ್ನಿಧಾನದಲ್ಲಿ ತುಳಸಿ ಸಂಕೀರ್ತನೆ ನಡೆಸಿಕೊಟ್ಟ ಅವಕಾಶ ಇದ್ದಾಗೆಲ್ಲ ನೀವು ಕರಿತಾ ಇದ್ದೀರಿ. ಹೀಗೆ ಮುಂದಕ್ಕೆ ಕರಿತಾ ಇದ್ದೀರಿ. ನಾವು ಬರ್ತಾ ಇದ್ದೇವೆ. ನಿಮಗೊಂದು ಸೇವೆ ಮಾಡಿದ್ರೆ ಧನ್ಯವಾದ. ನಾವು ಸ್ವಂತ ಬುದ್ಧಿಲ್ಲ ನನಗೆ ನಮ್ಮ ಭಗವಂತ ನಾನು ಹೀಗೆ ಅವರ ಹತ್ರ ಹೇಳಿದೆ ಈ ಸರ್ತಿ ಅವರನ್ನು ಕಳಿಬೇಕು ನಾನು ಸರಿ ಅಂತ ನೀವು ಒಪ್ಪಿಕೊಂಡು ಬಂದರೆ ಅದು ಬಹಳ ಸಂತೋಷ. ಇದೇ ರೀತಿ ದೇವರ ಸೇವೆ ಮಾಡಿಕೊಂಡಿರಬೇಕು. ಕ್ಷೇತ್ರ ಅಭಿವೃದ್ಧಿ ಆಗಿದೆ. ಕ್ಷೇತ್ರಕ್ಕೆ ಬಂದ ಜನರಿಗೆಲ್ಲ ಒಳ್ಳೆಯದಾಗಿದೆ. ಕೃಷ್ಣ ಮಠಕ್ಕೆ ಬಂದಾಗ ಖುಷಿ ಆಗ್ತದೆ. ಹಾಗೆ ಎಲ್ಲರಿಗೂ ಬರುವಂಥ ಈ ಸೇವೆಗಳು ಹಾಗೆ ಕೃಷ್ಣ ಮಠದಲ್ಲಿ ಯಾವ ರೀತಿ ಆಗ್ತದೆ ಅದೇ ರೀತಿ ಈಗ ಈಗ ಸ್ವಲ್ಪ ಸಮಯದಿಂದ ದೇವರನ್ನು ಮಲಗಿಸಿಟ್ಟು ಅದು ಮಾಡಿ ಮುಂಚೆ ಅದೊಂದು ಅದು ಆಗಿದೆ ಎಲ್ಲ ಆಯಿತು. ಇನ್ನು ಒಂದು ಕೊನೆಯ ಆಸೆ ದೇವರನ್ನು ಕೊನೆಯ ಆಸೆ ಅಲ್ಲ ಮತ್ತೊಂದು ಆಸೆ ಆಸೆಗಳಿಗೆ ಸಾಧನವೇ ಮಂತ್ರ ಮಾನಿನೆಯರು ಮನದಿ ಧ್ಯಾನಿಪ ಮಂತ್ರ ಏನ ಗುಣಗಳ ಹಿಂಗಿ ಕಳೆಯುವ ಮಂತ್ರ ಏನೆಂಬೆ ವಿಭೀಷಣಗೆ ಪಟ್ಟ ಕಟ್ಟಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಸಕಲ ವೇದಂಗಳಿಗೆ ತಾರವೇ ನಿಪ ಮಂತ್ರ ಸೋಮನೆ ನಿಪ ನಮ್ಮ ದೀನ ರಕ್ಷಕ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜೈ ಶ್ರೀರಾಮ್.
ಜೈ ಶ್ರೀರಾಮ್. ಜೈ ಗೋಪಿನಾಥ. ಶ್ಯಾಮ ಬಂತಲ್ಲ, ಶ್ಯಾಮ ಫೋಟೋ ಬಂತಲ್ಲ, ನಾಳೆ ಕರಾವಳಿಯಲ್ಲಿ ಬಂತು. ಲಾಸ್ಟ್ ಬನ್ನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.